ಯಕ್ಷಗಾನ ರಂಗಕ್ಕೆ ಕೇರಳ ರಾಜ್ಯವು ಅನೇಕ ಕಲಾವಿದರನ್ನ ಕೊಡುಗೆಯಾಗಿ ನೀಡಿದೆ. ಅಂತಹ ಕಲಾವಿದರ ಸಾಲಿನಲ್ಲಿ ನಾವು ಇವತ್ತು ಪರಿಚಯ ಮಾಡುವ ಕಲಾವಿದರು ತೆಂಕುತಿಟ್ಟು ಯಕ್ಷಗಾನ ರಂಗದ ಹಿರಿಯ ಕಲಾವಿದರಾದ ಶ್ರೀಯುತ ರಮೇಶ್ ಭಟ್ ಬಾಯರು. ಲತೆಯೊಂದು ಬೆಳೆದು ಹೂವಾಗಿ ಸರಿಯಾದಂತಹ ಫಲ ಕೊಡಬೇಕಿದ್ರೆ ಅದಕ್ಕೆ ಸರಿಯಾದಂತಹ ಗಾಳಿ, ಬೆಳಕು, ನೀರು, ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ. ಹಾಗೆಯೇ ಕಲಾವಿದರು ಕೂಡ ಇವರನ್ನ ಅಭಿಮಾನಿಗಳು ಪ್ರೀತಿಯಿಂದ ದೇವಿ ಭಟ್ರು ಎಂದು ಕರೆಯುತ್ತಾರೆ. ರಮೇಶ್ ಭಟ್ ಇವರು ಕೇರಳ ರಾಜ್ಯದ ಮಂಜೇಶ್ವರ ತಾಲೂಕಿನ ಬಾಯಾರು ಗ್ರಾಮದ ಸರವು ಎಂಬಲ್ಲಿ ವಾಸಿಸುತ್ತಿದ್ದಾರೆ. ಕೇರಳ ಕರ್ನಾಟಕ ಗಡಿ ಪ್ರದೇಶದ ಗಡಿನಾಡು ಕಲಾವಿದರು. 1967 ನವೆಂಬರ್ 17ಕ್ಕೆ ನಾರಾಯಣ ಭಟ್ ಹಾಗೂ ಪಾರ್ವತಿ ಅಮ್ಮ ಇವರ 2 ಹೆಣ್ಣು ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳಲ್ಲಿ ಮಧ್ಯಮ ಪುತ್ರನಾಗಿ ರಮೇಶ್ ಭಟ್ಟರು ಜನಿಸಿದರು. ಇವರ ತಂದೆಯವರು ಧರ್ಮಸ್ಥಳ ಮೇಳದಲ್ಲಿ ಅಡುಗೆ ಭಟ್ಟರು ಆಗಿದ್ದರು. ಸಣ್ಣ ವಯಸ್ಸಿನಲ್ಲಿ ಧರ್ಮಸ್ಥಳ ಮೇಳದ ಯಕ್ಷಗಾನ ನೋಡಲು ಇವರು ಹೋಗುವಾಗ ನಾನು ಒಬ್ಬ ಯಕ್ಷಗಾನ ಕಲಾವಿದನಾಗಬೇಕು ಎಂಬ ಆಸಕ್ತಿ ಬೆಳೆಯಿತು. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ತಂದೆಯವರ ಸಂಪಾದನೆಯಿಂದ ಜೀವನ ಸಾಗಬೇಕಿತ್ತು. ವಿದ್ಯಾಭ್ಯಾಸವನ್ನ 10ನೇ ತರಗತಿಯಲ್ಲಿ ಕೊನೆಗಳಿಸಿ 1984ರಲ್ಲಿ ಶ್ರೀ ಧರ್ಮಸ್ಥಳದ ಯಕ್ಷಗಾನ ಲಲಿತ ಕಲಾ ಕೇಂದ್ರವನ್ನ ಸೇರಿದರು. ಗೋವಿಂದ ಭಟ್ ಹಾಗೂ ಕರ್ಗಲು ವಿಶ್ವೇಶ್ವರ ಭಟ್ ಇವರು ರಮೇಶ್ ಭಟ್ ಅವರ ಗುರುಗಳು. ಆಗ ನಿಡ್ಲೆ ನರಸಿಂಹ ಭಟ್ ಹಿಮ್ಮೇಳಕ್ಕೆ ಗುರುಗಳು ಆಗಿದ್ದರು. ಧರ್ಮಸ್ಥಳ ಕೇಂದ್ರದಲ್ಲಿ 5 ತಿಂಗಳು ಪ್ರಾಥಮಿಕ ನಾಟ್ಯಾಭ್ಯಾಸ, ಬಣ್ಣಗಾರಿಕೆ, ರಂಗಪ್ರವೇಶ ಹಾಗೂ ಪ್ರಸಂಗ ನಡೆಗಳನ್ನ ಕಲಿತರು. 1984ರಿಂದ 1985ರಲ್ಲಿ KH ದಾಸಪ್ಪ ರೈ ಇವರ ನೇತೃತ್ವದ ಕಣಿಪುರ ಶ್ರೀ ಗೋಪಾಲಕೃಷ್ಣ ಪ್ರಸಾದಿತ ಯಕ್ಷಗಾನ ಮಂಡಳಿ ಕುಂಬಳೆ ಮೇಳದಲ್ಲಿ ಮುಖ್ಯ ಸ್ತ್ರೀ ವೇಷದ ಕಲಾವಿದನಾಗಿ ಸೇರಿಕೊಂಡರು. ಸ್ತ್ರೀ ವೇಷದ ಬಗ್ಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ ಹಾಗೂ ವೇಷಕ್ಕೆ ಬೇಕಾಗುವ ಸಾಮಗ್ರಿಗಳು ಅವರ ಬಳಿ ಇರಲಿಲ್ಲ. ವಿಶ್ವನಾಥ ಗೌಡ ಇವರು ಸ್ತ್ರೀ ವೇಷಕ್ಕೆ ಬೇಕಾದ ಹಾಗೆ ರಮೇಶ್ ಭಟ್ಟರನ್ನ ತಯಾರಿ ಮಾಡಿದ್ದರು. ಇಷ್ಟೇ ಅಲ್ಲದೆ ಸೀರೆ ಉಡುವುದು ಕೂಡ ರಮೇಶ್ ಭಟ್ರಿಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಸಹಾಯ ಮಾಡಿದವರು ತೋಡಿಕನ ವಿಶ್ವನಾಥ ಗೌಡರು ಎಂದು ರಮೇಶ್ ಭಟ್ಟರು ಇಂದು ಕೂಡ ನೆನೆಯುತ್ತಾರೆ. ಅವರದಂತಹ ಸಾಮರ್ಥ್ಯವನ್ನು ರಂಗದಲ್ಲಿ ಪ್ರದರ್ಶಿಸುವುದಕ್ಕೆ ಹಿಮ್ಮೇಳ ಮುಮ್ಮೇಳ ಕಲಾವಿದರ ಪ್ರೋತ್ಸಾಹ ಹಾಗೆಯೇ ಸಹ ಕಲಾವಿದರ ಮಾರ್ಗದರ್ಶನ ಬೇಕಾಗುತ್ತದೆ. ಕಣಿಪುರ ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿ ನಂತರ ಕಟೀಲು ಮೇಳ ಸೇರಿದರು. ಶ್ರೀ ಕಟೀಲು ಮೇಳದಲ್ಲಿ 35 ವರ್ಷಗಳ ತಿರುಗಾಟದ ಅನುಭವ. ಆರಂಭದಲ್ಲಿ ಪೀಠಿಕೆ ಸ್ತ್ರೀವೇಷ, ಮುಖ್ಯ ಸ್ತ್ರೀವೇಷ ಹಾಗೂ
ಪ್ರಸಂಗದಲ್ಲಿ ಬರುವ ಸಣ್ಣ ಪುಟ್ಟ ಪಾತ್ರಗಳು ಸಿಗುತ್ತಾ ಇತ್ತು. ಶ್ರೀಯುತ ಕುರಿಯ ಗಣಪತಿ ಶಾಸ್ತ್ರಿಗಳು ನನ್ನನ್ನ ಮೇಳದ ಯಜಮಾನರಿಗೆ ಪರಿಚಯಿಸಿದರು. ಆದರೆ ನನಗೆ ಬಲಿಪ ಭಾಗವತರ ಜೊತೆ ತಿರುಗಾಟ ಮಾಡುವ ಅವಕಾಶ ಸಿಕ್ಕಿತು. ಪೂಜ್ಯ ಬಲಿಪ ನಾರಾಯಣ ಭಾಗವತರು, ಪೆರುವಾಯಿ ನಾರಾಯಣ ಭಟ್, ಅಜೇಕಾರು ರಾಜೀವ್ ಶೆಟ್ಟಿ, ಪೆರುವಾಯಿ ನಾರಾಯಣ ಶೆಟ್ಟಿ, ಪೂಕಳ ಲಕ್ಷ್ಮೀನಾರಾಯಣ ಭಟ್ ಹಿರಿಯ ಕಲಾವಿದರ ಮಾರ್ಗದರ್ಶನ ನನ್ನ ಕಲಾ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಸಹಕಾರಿಯಾಯಿತು. ಪೂರ್ವ ಸಂಗೀತವನ್ನ ಬಲಿಪ ನಾರಾಯಣ್ ಭಾಗವತರ ಬಳಿ ಕೇಳಿ ಮೇಳದಲ್ಲಿ ಪೀಠಿಕೇಸ್ತ್ರಿ ವೇಷಕ್ಕೆ ಪೂರ್ವ ಸಂಗೀತವನ್ನ ಮಾಡಿದ ಅನುಭವ ಇದೆ ಎಂದಿದ್ದಾರೆ. ಅಲ್ಲದೆ ಕಟೀಲು 4ನೇ ಮೇಳ ಆಗುವ ಹೊತ್ತಿಗೆ ಮೇಳದ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಬಡ್ತಿ ಹೊಂದಿದೆ. ಶ್ರೀಯುತ ದಿವಂಗತ ಅಜೇಕಾರು ರಾಜೀವ್ ಶೆಟ್ಟಿ ನನ್ನನ್ನ ಮೇಳದಲ್ಲಿ ತಿದ್ದಿ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದರು. ಶ್ರೀದೇವಿ ಮಹಾತ್ಮೆಯ ದೇವಿ, ಕಟೀಲು ಕ್ಷೇತ್ರ ಮಹಾತ್ಮೆಯ ನಂದಿನಿ, ಯಶೋಮತಿ, ಹಾಗೆ ಕಯಾದು, ದಮಯಂತಿ, ಚಂದ್ರಮತಿ, ದಾಕ್ಷಾಯಣಿ, ಶಶಿಪ್ರಭೆ, ಮೀನಾಕ್ಷಿ, ಸೀತೆ ಹೀಗೆ ಎಲ್ಲ ಪಾತ್ರಗಳನ್ನ ಮಾಡಿದ್ದೇನೆ. 27 ವರ್ಷದಿಂದ ಸ್ತ್ರೀ ವೇಷ ಮಾಡುತ್ತಾ ಬಂದಿದ್ದೇನೆ ಎಂದು ತಮ್ಮ ಅನುಭವವನ್ನ ಹೇಳಿದ್ದಾರೆ. ಸಂಚಾರಕ್ಕೆ ತಡೆ ನಿಂತರೆ ನೀವ್ಯಾರು ಭಯ ಪಡಬೇಡಿ. ಲೋಕ ಕಂಟಕರಂತಹ ಕೂಡ ಮನುಷ್ಯನನ್ನು ವಧಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ, ಧೈರ್ಯ ತಾಳಿ. ತಿರುಗಾಟದಲ್ಲಿ ಪುರುಷ ಪಾತ್ರಗಳನ್ನ ಮಾಡಿ ಅನುಭವ ಇರುವ ನಾನು ಸ್ವಲ್ಪ ಬದಲಾವಣೆ ಬೇಕು ಎನಿಸಿತು. ಯಜಮಾನರಲ್ಲಿ ನನ್ನ ಬೇಡಿಕೆಯನ್ನ ಮುಂದಿಟ್ಟೆ ಹಾಗೂ ಅವರು ಅದನ್ನು ಒಪ್ಪಿದ ಕಾರಣ ಪ್ರಸ್ತುತ 2 ವರ್ಷಗಳಿಂದ ಪುರುಷ ಪಾತ್ರಧಾರಿಯಾಗಿಯೇ ಗುರುತಿಸಿಕೊಂಡಿದ್ದೇನೆ. ರಕ್ತ ಬೀಜ, ಅರುಣಾಸುರ, ಹಿರಣ್ಯಾಕ್ಷ, ಕಂಸ, ಶಿಶುಪಾಲ, ಅರ್ಜುನ, ಕರ್ಣ, ರಾಮ ಮೊದಲಾದ ಪಾತ್ರಗಳನ್ನ ಮಾಡಿದ್ದೇನೆ. ಮೇಳದ ಸಹಕಲಾವಿದರು ನನ್ನನ್ನ ತುಂಬಾ ಮೆಚ್ಚಿಕೊಂಡಿದ್ದಾರೆ ಹಾಗೂ ಹಚ್ಚಿಕೊಂಡಿದ್ದಾರೆ. ಸ್ಥಳೀಯವಾಗಿ ಕೆಲವು ಸಮ್ಮಾನಗಳು ಬಂದಿದೆ. ಸೂರತ್ಕಲ್ ಸಮೀಪ ಚೆಳಾರಿನಲ್ಲಿ ಶ್ರೀದೇವಿ ಪಾತ್ರದಲ್ಲಿ ಬೆಳ್ಳಿಯ ಉಯ್ಯಾಲೆಯಲ್ಲೇ ಕುಳಿತಿರುವಾಗ ಕೈಬೆರಳಿಗೆ ಚಿನ್ನದ ಉಂಗುರವನ್ನ ತೊಡಿಸಿ ಗೌರವಿಸಿದ್ದು ಮರೆಯದ ಕ್ಷಣ. 100 ಅಭಿಮಾನಿಗಳನ್ನ ಗಳಿಸಿದ್ದೇನೆ. ಇದರಿಂದ ದೊಡ್ಡ ಸಮ್ಮಾನ ಬೇರೆ ಯಾವುದೂ ಇಲ್ಲ ಅಲ್ವಾ ಅಂತ ರಮೇಶ್ ಭಟ್ ಅವರು ಹೆಮ್ಮೆಯಿಂದ ಹೇಳುತ್ತಾರೆ. ಒಬ್ಬ ಯಕ್ಷಗಾನ ಕಲಾವಿದ ಎಂಬುದಾಗಿ ಗುರುತಿಸುವಲ್ಲಿ ಸಹಕಾರವನ್ನಿದ್ದಂತಹ ಹಿರಿಯರಾದಂತಹ ಬಲಿಪನಾರಾಯಣ ಭಾಗವತರು, ಹಾಗೆಯೇ ದಿವಂಗತ ಅಜಕ್ಕಾರು ರಾಜೀವ್ ಶೆಟ್ಟರು, ಅಸಂಖ್ಯಾತ ಅಭಿಮಾನಿಗಳು, ಅವರ ಪ್ರೋತ್ಸಾಹವನ್ನು ಯಾವತ್ತೂ ನಾನು ಮರೆಯುವ ಹಾಗಿಲ್ಲ. ಶ್ರೀಯುತ ರಮೇಶ್ ಭಟ್ ಬಾಯರು ಇವರು ದಿನಾಂಕ 6/3/1996ರಂದು ಗೀತಾ ಅವರನ್ನ ಮದುವೆಯಾದರು. ಇವರಿಗೆ ಶ್ರೀರಾಮ್ ಎಂಬ ಮಗನಿದ್ದಾನೆ. ಇವರಿಗೆ ಇವರು ನಂಬಿರುವ ಕಲಾಮಾತೆ ಕಟೀಲು ಶ್ರೀ ಭ್ರಮರಾಂಬೆ ಕಲೆಯಲ್ಲಿ ಇನ್ನಷ್ಟು ಸಾಧಿಸುವ ಶಕ್ತಿಯನ್ನ ಕರುಣಿಸಲಿ, ಇವರಿಗೆ ಶುಭವನ್ನ ಕರುಣಿಸಲಿ ಎಂದು ಬೇಡುತ್ತಿದ್ದೇವೆ. ಕಲಾವಿದನಾಗಿ ಈ ರಂಗದಲ್ಲಿ ಬೆಳೆಯುವುದಕ್ಕೆ ಸಹಕಾರವನ್ನಿದ್ದಂತಹ ಸಕಲರಿಗೂ ನನ್ನದ್ದಾದಂತಹ ಆತ್ಮೀಯವಾದಂತಹ ಅಭಿನಂದನೆಗಳು, ಅಭಿವಂದನೆಗಳು, ನಮಸ್ಕಾರ. ಚಂದವಾಗಿ ದ್ವಾಪರ ಯುಗದೊಳಗೆ ಮುಂದೆಗೆ ಶ್ರೀಪತಿಗೆ ಸಗಭವೆ ಎನಿಸಿದರ
ಶಕ್ತಿಯ ಕಾಳಿಯಾಗಿ ಚಂಡಮುಂಡರುಂಡವನ್ನು ತಲೆಯಲ್ಲಿ ಚಂಡಾಡಿದ್ದೇನೆ. ಹಾಗೆ ರಕ್ತೇಶ್ವರಿಯಾಗಿ ರಕ್ತ ಬೀಜನ ರುದಿರವನ್ನು ಪಾನ ಮಾಡಿದವಳು ನಾನು. ಈ ಶಾಂಭವಿ ರೂಪದಿಂದ ಶಂಭಾನಿ ಶಂಭರೇವ ಈ ಕುಂಭಿನಿಯ ಭಾರವನ್ನು ಕಳೆದಿದ್ದೇನೆ. ಶ್ರವಣ್ ಕಾರಂತ್ಗೆ ಸುಪ್ರಭಾತ, ಶಕ್ತಿನಗರ, ಮಂಗಳೂರು.